ನಾಳೆ ನಡೆಯುವಂಥ ಭೋಜನದ ವ್ಯವಸ್ಥೆಗೆ ಇವತ್ತು ಎಲ್ಲ ರೀತಿಯಾದಂತಹ ತರಕಾರಿಯನ್ನ ಕಟ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಟಿವಿ ಮೊಬೈಲ್ ಪೂರ ಇಜ್ಜಂದೆ ಭಾರಿ ಖುಷಿ ಆಗುತ್ತೆ. ಸುಮಾರು ವರ್ಷದಿಂದ ನಡೆದು ಭಗವಂತನ ಸೇವೆ ಮಾಡಲಿಕ್ಕೆ ಒಂದು ಸಿಗುವುದೇ ದೊಡ್ಡ ನಮಗೆ ಸಂತಸದ ವಿಚಾರ. ನಮ್ಮದೊಂದು ತರಕಾರಿ ಗ್ರೂಪ್ ಅಂತಲೇ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಒಂದು ಮೆಸೇಜ್ ಹಾಕಿದರೆ ಸಾಕು, ಎಲ್ಲರೂ ಬರ್ತಾ ಇರ್ತಾರೆ. ಇತ್ತೇನಾ ಅಜಿಪ್ಪ ಜನ ಉಳ್ಳೆ ದಿನಾಲ ಬೈಯಾಗಿ 5 ಗಂಟೆ 5 ಕಾಕುಂದುಳ್ಳ 5 ಗಂಟೆ 5 ಗಂಟೆಗೆ ಪಿದಾಡ್ ಮಕ್ಕಳು ಎಂಕ್ಲ ಅಟಲ್ ಉದ್ಯಾನ ಧಾರ್ಮಿಕ ಶಿಕ್ಷಣ ಕೇಂದ್ರ ಮೂಜಿ ನೆತ್ತ ಜೋಕ್ಲೆ ಎಂಕ್ಲಿಪುರ ಎಂಕ್ಲ ಫುಲ್ ಸಪ್ಲೈ ಮಂತ್ ಕಟ್ ಮಂತ್ ನಿಡೆ ಕಂತ್ ಪಾಡ್ದು ಸಪ್ಲೈ ಮಂತ್ ನಂಚವ್ರ ಮಂತ್ ನೆತ್ತ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಇಲ್ಲಿ ಮಾತನಾಡುವ ಕಾರ್ಯಕರ್ತರಿಗಿಂತಲೂ ಮೌನದಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರ ತಂಡ, ಅದು ಮಕ್ಕಳೊಂದಿಗೆ ಹಲವಾರು ಮಕ್ಕಳಿದ್ದಾರೆ. ನಾನು ಆಫೀಸಿಂದ ಇಲ್ಲಿ ಬರ್ತೇನೆ, ಮತ್ತೆ ಕಟ್ ಮಾಡಿ ತರಕಾರಿ ಕಟ್ ಮಾಡಿ ಮನೆಗೆ ಹೋಗ್ತೇನೆ. ಒಂದು ವ್ಯಕ್ತಪಡಿಸ್ಲಿಕ್ಕೆ ಆಗದಂತ ಒಂದು ಭಾವನೆ. ಕೋಡೆಲ್ಲ ಬತ್ತಿತ್ತೆ 5 ಗಂಟೆಗೆ ಭಯಂಕರ ಖುಷಿ. ನಾವು ತರಕಾರಿ ಕೊಯ್ಯೋದು ಬಡಿಸುವುದು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಈಗ ಅಷ್ಟೊಂದು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಒಮ್ಮೆ ಬರುವಂತ ಆಗಿದೆ. ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಇಲ್ಲಿ ಬರುವಂತ ಆಗ್ತದೆ. ಹತ್ತೂರ ಒಡೆಯ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ದೇವರನ್ನ ಕಣ್ತುಂಬಿಕೊಂಡು ಆ ಬಳಿಕ ಭೋಜನ ಶಾಲೆಗೆ ಬಂದು ಇಲ್ಲಿ ಭೋಜನವನ್ನ ಸವಿದವರೇ ಭಾಗ್ಯವಂತರು. ಯಾಕೆಂತ ಹೇಳಿದ್ರೆ ಹಲವಾರು ವೆರೈಟಿ ಆಗಿರುವಂತಹ ಪಾಕಗಳು ಇಲ್ಲಿ ತಯಾರಾಗುತ್ತೆ. ಹಾಗಾಗಿ ಇಲ್ಲಿಯವರೆಗೆ ಜಾತ್ರೋತ್ಸವದ ಸಂದರ್ಭದಲ್ಲಿ ಭೋಜನವನ್ನು ಯಾವೆಲ್ಲ ಸ್ವೀಕಾರ ಮಾಡಿದ್ದಾರೋ ಅವರು ಪ್ರತಿಯೊಬ್ಬರು ಹೇಳಿರುವಂಥದ್ದು ಮೃಷ್ಟಾನ್ನ ಭೋಜನ ದೇವರ ಪ್ರಸಾದ ಅಂತ ಹೇಳಿದರೆ ಅದು ಹತ್ತೂರ ಒಡೆಯ ಮಹಾಲಿಂಗೇಶ್ವರ ದೇವರ ಭೋಜನ ಅನ್ನುವಂಥದ್ದು ಪ್ರತಿಯೊಬ್ಬರು ಹೇಳುವಂಥದ್ದು. ಹಾಗಾಗಿ ಈ ಎಲ್ಲ ರೀತಿಯಾದಂತಹ ಭೋಜನದ ವ್ಯವಸ್ಥೆಯನ್ನು ಬಂದಂಥ ಪ್ರತಿಯೊಬ್ಬ ಭಕ್ತರು ಕೂಡ ಸೇವಿಸಬೇಕು ಅಂತ ಹೇಳಿದರೆ ತಯಾರಿ ಕೂಡ ಅಷ್ಟೇ ಕಷ್ಟ ಇರುತ್ತೆ. ಹಾಗಾಗಿ ನಾಳೆ ನಡೆಯುವಂಥ ಭೋಜನದ ವ್ಯವಸ್ಥೆಗೆ ಇವತ್ತು ಎಲ್ಲ ರೀತಿಯಾದಂತಹ ತರಕಾರಿಯನ್ನು ಕಟ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ನೀವಿಲ್ಲಿ ನೋಡ್ಬೋದು ಬಗೆ ಬಗೆಯಾಗಿರುವಂತಹ ತರಕಾರಿಗಳನ್ನು ಕಟ್ ಮಾಡುವಂಥ ಕೆಲಸದಲ್ಲಿ ಭಕ್ತರು ತೊಡಗಿಕೊಂಡಿದ್ದಾರೆ. ರಾತ್ರಿ ಆಯಿತು, 9 ಗಂಟೆ ಆಗ್ತಾ ಬರ್ತಾ ಇದೆ. ಈ ಹೊತ್ತಿನಲ್ಲಿ ಕೂಡ ಭಕ್ತರ ಭಕ್ತಿ ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ದೇವರನ್ನು ಕಣ್ತುಂಬಿಕೊಂಡಿದ್ದಾರೆ. ಆ ಬಳಿಕ ಬಂದು ದೇವರಿಗೆ ಕೈ ಮುಗಿದು ಇಲ್ಲಿಗೆ ಬಂದು ಈಗ ತರಕಾರಿ ಹಚ್ಚುವಂಥ ಕೆಲಸದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಪ್ರತಿನಿತ್ಯ ಕೂಡ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ವೆರೈಟಿ ಆಗಿರುವಂತಹ ಪದಾರ್ಥಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವುಗಳಿಗೆ ಬೇಕಾಗಿರುವಂಥ ತರಕಾರಿಯನ್ನು ಹಚ್ಚುವಂಥ ಕೆಲಸಗಳು ನಡೀತಾ ಇರುವಂಥದ್ದು. ಸೌತೆಕಾಯಿ, ಕುಂಬಳಕಾಯಿ, ಬೀಟ್ರೂಟ್, ಹೀಗೆ ಹಲವಾರು ವೆರೈಟಿ ಆಗಿರುವಂಥ ತರಕಾರಿಗಳನ್ನು ಹಚ್ಚುವಂಥ ಕೆಲಸಗಳು ನಡೀತಾ ಇದೆ. ಹೊರಕಾಣಿಕೆಯ ಮೂಲಕ ಭಕ್ತರಿಂದ ಹಲವಾರು ತರಕಾರಿಗಳು ಕೂಡ ಸಮರ್ಪಣೆಯಾಗಿದೆ ಕ್ಷೇತ್ರಕ್ಕೆ. ಅವುಗಳನ್ನು ಭೋಜನಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅವುಗಳನ್ನು ಹಚ್ಚುವಂತಹ ಕೆಲಸಗಳು 50ಕ್ಕಿಂತಲೂ ಹೆಚ್ಚು 100 ಭಕ್ತರ ಆಗ್ಬೋದು, ಆ ಮಟ್ಟಿಗೆ ಭಕ್ತರು ಸೇರಿಕೊಂಡು ತರಕಾರಿಯನ್ನು ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಮಹಾಲಿಂಗೇಶ್ವರ ದೇವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆಯನ್ನು ಸಮರ್ಪಿಸಬೇಕು, ಅದು ಈ ರೀತಿಯಲ್ಲಿ ಕೂಡ ಸಮರ್ಪಣೆ ಆಗ್ತಾ ಇರುವಂಥದ್ದು. ದೇವರನ್ನು ಕಣ್ತುಂಬಿಕೊಳ್ಬೇಕು ಅಂತ ಬಂದಂತಹ ಭಕ್ತರು ದೇವರನ್ನು ಕಣ್ತುಂಬಿಕೊಂಡು ಆ ಬಳಿಕ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಜಾತ್ರೋತ್ಸವದ ಸಂದರ್ಭದಲ್ಲಿ ಪ್ರತಿನಿತ್ಯ ಕೂಡ ತರಕಾರಿ ಹಚ್ಚುವಂಥ ಕೆಲಸಗಳು ನಡೀತಾ ಇರುತ್ತೆ. ಅವುಗಳಲ್ಲಿ ಭಕ್ತರು ಭಕ್ತಿಯಿಂದ ಭಾಗಿಯಾಗ್ತಾ ಇರುವಂಥದ್ದು. ಒಂದೆರಡು ಮಂದಿ ಜೊತೆ ಮಾತಾಡ್ಸೋಣ. ನಮಸ್ತೆ ಅಮ್ಮ, ಪುದರೆ ಚಂದ್ರಾವತಿ ಚಂದ್ರ ಉಲ್ಪದಾರೆ ಇಂಕ್ಲೋಗು ಕರ್ಮಲ ಅಂದ 8 ಗಂಟೆ ಬರ್ತಾರೆ ಇಂಕ್ಲ ಇಡೀ ದಿನಲ್ಲ ಮುಳೆ ಬೈ ಬೋಲ್ಪುಗು 11 ಗಂಟೆಗೆ ಬೈಯಗೆ 5 ಗಂಟೆಗೆ ಅಂಚ ಟಿವಿ ಮೊಬೈಲ್ ಪೂರ ಇಜ್ಜಂದೆ ಭಾರಿ ಖುಷಿ ಆಪು. ಭಾರಿ ಖುಷಿ. ನನ್ನ ಮುಗಿಯೋಡೊಂದು 8 ಗಂಟೆಗೆ ಕ್ಲೀನ್ ಮಂತ್ ಮಧ್ಯಾಹ್ನ 4 ಗಂಟೆ ಆಪುಂಡು ಮಧ್ಯಾಹ್ನ. ಏಪಲ್ಲ ಸುಮಾರು ವರ್ಷದಿಂದ ನಡೆದು ಖುಷಿ ಉಂಡ. ಮೈಂಡ್ ಮಸ್ತ್ ಫ್ರೆಶ್ ಆಪುಂಡು. ಏರ್ನ ವಿಷಯ ಪಾತ್ರ ಟಿವಿ ಜಿ ಮೊಬೈಲ್ ಮಾತು ಹೋಗ್ಲೆ ಖುಷಿ. ನಮಸ್ತೆ ಸರ್, ಈರ್ನ ಪುದರೆ
ಓಕೆ 8 ಗಂಟೆಗೆ ಬರ್ತಾರೆ ಬಿಡೆಗೆ ಏನ ಜನ್ಮಾಂಟ ಎನ್ಮ ಗಂಟೆಗೆ ಬರ್ತಾರೆ ಸೌತೆನೆ ಮೂರೊಂದುಲ್ಲ ರೇಖಾ ಬುಕ್ಕ ಹೌದು ಬೇತೆ ಬೇತೆ ಐಟಮ್ಸ್ ಒಂದು ಬೇತೆ ಬೇತೆ ತರಕಾರಿ ಮೂರೊಂದುಲ್ಲ ಏತು ಖುಷಿ ಉಂಟು ಸರ್ ಖುಷಿ 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 ಉಂಟು ಜಾಸ್ತಿ ಪಾತೇರು ಸರಿ ಓಕೆ ಮೇಡಮ್ ಇರ್ದಾದ ಪಂಪರ್ ಇರ ಕುದರ್ದಾರೆ ರಮ್ಯಾ ಅಂತ ಒಲ್ಪದಾರೆ ಪುತ್ತೂರು ತೆಂಕಿಲ ಪುತ್ತೂರು ತೆಂಕಿರದಾರೆ ಇನಿ ಫಸ್ಟ್ ಬತ್ತಿನೇನೆ ಅದು ಕೋಡೆ ಮುರಣಿಪುರ ಬತ್ತಿದ್ದಾರೆ ಇಜಿನಿ ಫಸ್ಟ್ ಬರ್ತದೆ ಇನಿ ಫಸ್ಟ್ ಏತು ಖುಷಿ ಉಂಟು ದೇವರನ್ನ ಸೇವೆ ಎಂದೂ ಒಂದು ಸೇವೆನೆ ಅಂದು ದೇವರನ್ನ ಸೇವೆ ಮಾಡ್ತಾರೆ ಮಸ್ತ್ ಖುಷಿ ಆವಂತುಂಟು. ಓಕೆ ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಮಸ್ತೆ ಪ್ರಭಾವತಿ. ಓಕೆ ನೀವು ಭಜನೆ ಹೇಳ್ತೀರಾ ಎಲ್ಲದರಲ್ಲೂ ಭಾಗಿಯಾಗ್ತಾ ಇದ್ದೀರಾ ಇವಾಗ ಇದು ಒಂದು ಸೇವೆಯನ್ನು ಸಮರ್ಪಿಸ್ತಾ ಇದ್ದೀರಾ ಎಷ್ಟು ಖುಷಿ ಇದೆ ಏನು ಹೇಳ್ತೀರಾ ತುಂಬ ಖುಷಿ. ಭಗವಂತನ ಸೇವೆ ಮಾಡಲಿಕ್ಕೊಂದು ಸಿಗುವುದೇ ದೊಡ್ಡ ನಮಗೆ ಸಂತಸದ ವಿಚಾರ. ಪ್ರತಿ ವರ್ಷ ಕೂಡ ನಾವು ಎಲ್ಲರೂ ಸೇರಿಕೊಂಡು ನಮ್ಮದೊಂದು ತರಕಾರಿ ಗ್ರೂಪ್ ಅಂತಲೇ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಒಂದು ಮೆಸೇಜ್ ಹಾಕಿದರೆ ಸಾಕು ಎಲ್ಲರೂ ಬರ್ತಾ ಇರ್ತಾರೆ. ಹಾಗಾಗಿ ತೊಂದರೆ ಇಲ್ಲ ಏನು ಕೂಡ. ಎಲ್ಲರೂ ದೇವರ ಸೇವೆ ಮನಸಾರ ಮಾಡಿ ಹೋಗ್ತಾರೆ. ಸಣ್ಣ ಮಕ್ಕಳು ಇದರಲ್ಲಿ ಭಾಗಿಯಾಗ್ತಿರೋದು ವಿಶೇಷ ಖುಷಿ ಕೊಡ್ತಾ ಇದೆ. ನಮಸ್ತೆ ಇರಪುದರೆ ನವೀನ್ ಪಡಿವಾಳ ನವೀನೇರೆ ನೆನಪುದರೆ ಪೂರೆಲ್ಲ ತೊಂದಲೇರೆ ನವೀನೇರೆ ಪಂಡಿದ್ದೆ ಓಕೆ ದಾದ ಬರ್ಬರಿ ಸರ್ ಏತು ಖುಷಿ ಉಂಟು ದೇವರನ್ನ ಸೇವೆ ಎಂದಲ್ಲ ಅಂದು ಎಂಕಲು ಮಾಮೂಲಿ ವರ್ಷ ಎಂಕಲ್ನ ಈ ತರಕಾರಿ ಕೊಚ್ಚೊಂದು ಎಂಕಲು ಒಂಜಿ 40 ಜನ ತಂಡ ಉಂಡು ಮಾತೆಲ್ಲ ಇತ್ತೆ 6 ಗಂಟೆಗೆ ಶುರು ಮಲ್ಪುವ ಒಂಜಿ 9 ಗಂಟೆಗೆ ಮುಗಿಯುಂಡು ಬೊಕ್ಕ ಮಾತ ಆಯ್ ಬೊಕ್ಕ ಒಂಜಿ ಗಂಜಿ ಒಣಸಿದ ವ್ಯವಸ್ಥೆ ಉಂಡು ಆಯ್ ಬೊಕ್ಕ ದೇವರನೊಟ್ಟಿಗೂ ಪೋಪೇರು ಮಾತೆಲ್ಲ ಕುರ 5:30 ಗಂಟೆ ಬರ್ಪೇರು 6 ಗಂಟೆ ಬೇಲೆ ಶುರು ಹಾಪುನು ಮಾತೆಲ್ಲ ಎಂಕಲ್ನೊಟ್ಟಿಗೂ ಮಾತೆಲ್ಲ ಸಾಕಾರೋಡು ಬಾರಿ ಶೋಕುಡು ಬೇಲೆ ಅವನು ಉಂಡು ಪ್ರತಿದಿನ ತರಕಾರಿದ ದಿನ 8 ಗಂಟೆಗೆ ಮುಗಿ ಸರ್ ಪುರಾಣದ ಒಂದು ಉಚ್ಚ 9ವರೆಗೆ ಮುಗಿಯೋಡು ಎಂಕ್ಲಿ ದಾಯಂದ ಮಂಡ ಪೊಂಜೋನ್ ಹಾಕ್ಲಿಕ್ಕೆ ದೂರದ ಹಾಕ್ಲಿಕ್ಕೆ ಪೋರ ಬಂಗ ಹಾಪುನು ಅದಕ್ಕೋಸ್ಕರ ಬೇಗ ಮುಗಿಪುನು ಆದರೆ ಕೋಲು ಇತ್ತೇನ 10 ಜನ ಉಳ್ಳೇರು ಹಾಂ ನಮಸ್ತೆ ವನಿತಾ ಓಕೆ ದಾದ ಪನ್ಪರೆ ಏತು ಖುಷಿ ಉಂಡು ಮಸ್ತ್ ಖುಷಿ ಆಪುಂಡು ಒಂಜಿ ಸೇವೆ ದಿನಾಲ ಬೈಯಾಗಿ 5 ಗಂಟೆ 5 ಕಾತುಂದುಲ್ಲ 5 ಗಂಟೆ 5 ಗಂಟೆಗೆ ಎಲ್ಲ ಪಿದಾಡ್ದು ಬಕ್ಪುನೆ ಬತ್ತದ ಒಂದು ತರಕಾರಿ ಒಂದು ಬಾರಿ ಒಂಜಿ ಖುಷಿ ಆಪುಂಡು ಪ್ರತಿದಿನ ಮಾಡಿ 9 ತಾರೀಕು ಸ್ಟಾರ್ಟ್ ಇನಿ ಮುಟ್ಟಲ್ಲ ಡೈಲಿ ಮುಕ್ಕ ಗಂಜಿ ಒಣಸ ಉಂಡುದು ಪೋಪುನೆ ಓಕೆ ಥ್ಯಾಂಕ್ ಯು. ಹಿರಿಯರು ಮಾತ್ರ ಅಲ್ಲದೆ ಮಕ್ಕಳು ಕೂಡ ಬಂದು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಚಿನ್ಮಯ. ನನ್ನ ಹೆಸರು ಸನ್ನಿಧಿ. ನನ್ನ ಹೆಸರು ಆರಾಧ್ಯ. ಓಕೆ ಈರ್ನ ಪುದರ್ ದಾದ ಶ್ರವಣ್. ಓಕೆ ಪುತ್ತೂರು ದಕ್ಲೆನ ಪೂರ ಇರ್ಲಾ ಓಕೆ ಈರ್ನ ಪುದರ್ ದಾದ ಅಕ್ಷರ ಶೌರ್ಯ. ಓಕೆ ಏನು ಹೇಳ್ತೀರಾ ಎಂಕ್ಲ ಅಟಲ್ ಉದ್ಯಾನ ಧಾರ್ಮಿಕ ಶಿಕ್ಷಣ ಕೇಂದ್ರ ಮೂಜಿ ನೆತ್ತ ಜೋಕ್ಲೆ ಎಂಕ್ಲಿಪುರ ಅಂಚಂದು ಶಿಕ್ಷಣ ಉಂಡು. ಸೊ ಮುಲ್ಪ ನಮಕ್ ದೇವರ ಸೇವೆ ಮನ್ಪರ ಖುಷಿ ಆಪುಂಡು. ಮುಲ್ಪ ಕೆಲಸ ಮನ್ಪರಗ್ಲ ಮಸ್ತ್ ಉಂದು ಕೆಲಸ ಮನ್ಪರಗ್ಲ ಮಸ್ತ್ ಖುಷಿ ಆಪುಂಡು. ಓಕೆ ದಾದಪುರ ಬೇಲೆ ಮಂತರೇನೆ ಫುಲ್ ಸಪ್ಲೈ ಕಟ್ ಮಂತೇನಿದೆ ಕಂತು ಪಾಡ್ದು ಸಪ್ಲೈ ಮಂತ ಮಂತಂದಿತ್ತ. ಓಕೆ ಅಪ್ಪಣ ಎಂಚಿನ ಪುರ ತರಕಾರಿ ಕಟ್ ಮಂತೀರಿ ಸೌತೆ ಬೀಟ್ರೂಟ್ ಕ್ಯಾರೆಟ್ ಮ್ಯಾಂಗೋ ಮಸ್ತ್ ಕಟ್ ಮಂತೇರು ಕಟ್ ಮಂತೇರಿ ಸೇರು ಕೊನದು ಕೊರ್ಪಿನ ಜೋಕಲ್ ಕೋಡೆ ಇಜ್ಜಿ ನೀ ಬರ್ತದೆ ಏತು ಗಂಟೆ ಮುಟ್ಟ ಉಂಟುವರೆ ಮುಟ ಉಂತುವ. ಓಕೆ ಪಗಲ್ ಬತ್ತಿತ್ತಾರೆ ದೇವರ ನಡೆಗೆ ಬರ್ತನೆ ದೇವರ ನಡೆ ಪೋದು ಫಸ್ಟ್ ಗಂಟೆಗೆ ಶುರು ಮಂತದ ಬುಕ್ಕ ದೇವರ ನಡೆ ಪೋದು ಬತ್ತದಿತ್ತ ಪುರ ಶುರು ಮಂತ. ಓಕೆ ಥ್ಯಾಂಕ್ ಯು ವೆಲ್ಕಮ್. ಮಹಾಲಿಂಗೇಶ್ವರ ದೇವರಿಗೆ ಸಮರ್ಪಣೆಯಾದಂತಹ ಹೊರ ಕಾಣಿಕೆಯನ್ನ ಇಲ್ಲಿ ನೀಟಾಗಿ ಜೋಡಣೆ ಮಾಡಿ ಇಟ್ಟಿದ್ದಾರೆ. ಇಲ್ಲಿಂದಲೇ ತಗೊಂಡು ಹೋಗಿ ಎಲ್ಲ ತರಕಾರಿಗಳ ಕಟಿಂಗ್ ಕೂಡ ನಡೀತಾ ಇರುವಂಥದ್ದು. ಪ್ರತಿದಿನ ಕೂಡ ಬಂದಂತಹ ಭಕ್ತರಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡಬೇಕು, ರುಚಿಯಾಗಿರುವಂಥ ಊಟವನ್ನು ಕೊಡಬೇಕು. ಹಾಗಾಗಿ ಭಕ್ತರೆಲ್ಲ ಸೇರಿಕೊಂಡು ಕತ್ತಲೆ ಆದರೂ ಪರವಾಗಿಲ್ಲ, ನಾವು ದೇವರ ಸೇವೆಯನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಇಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರೋವಂಥದ್ದು. ಹತ್ತೂರಿನಿಂದ ಕೂಡ ಮಹಾಲಿಂಗೇಶ್ವರ ದೇವರ ಜಾತ್ರೆಗೆ ಹೊರಕಾಣಿಕೆ ಸಮರ್ಪಣೆಯಾಗಿದೆ. ಹತ್ತೂರು ಅಂತ ಹೇಳಿದರೆ ಎಲ್ಲಿಯ ಮಟ್ಟಿಗೆ ದೇವರ ಮೇಲೆ ಭಕ್ತಿಯಿಂದ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ ಅಂತ ಹೇಳಿದರೆ ಮೈಸೂರಿನಿಂದ ಕೂಡ ಭಕ್ತರು ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಬೀಟ್ರೂಟ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಹೀಗೆ ವೆರೈಟಿ ಆಗಿರೋ ತರಕಾರಿಗಳನ್ನು ದೇವರಿಗೆ ಸಮರ್ಪಿಸಬೇಕು. ನಾವು ಬೆಳೆದಂತಹ
ತರಕಾರಿಯನ್ನು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ಬಂದಂತಹ ಭಕ್ತರಿಗೆ ಭೋಜನಕ್ಕೆ ಅನುಕೂಲ ಆಗೋ ರೀತಿಯಾಗಿ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಸಮರ್ಪಣೆ ಮಾಡಿರುವಂಥದ್ದು ದೊಡ್ಡ ಮಟ್ಟದಲ್ಲಿಯೇ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವಕ್ಕೆ ಹೊರಕಾಣಿಕೆ ಕೂಡ ಸಮರ್ಪಣೆಯಾಗಿರುವಂಥದ್ದು. ಮಹಿಳೆಯರು ಪುರುಷರು ಎಲ್ಲರೂ ಕೂಡ ತರಕಾರಿ ಹಚ್ಚುವಂತಹ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಎಷ್ಟು ಗಂಟೆಗೆ ಬಂದ್ರಿ ಸರ್ ಇಲ್ಲಿಗೆ? ನಾವು 6 ಗಂಟೆಗೆ ನಿತ್ಯವೂ ಬರುವಂಥದ್ದು. ಕೆಲವು ದಿವಸ ಬರುವ ತಡ ಆಗ್ತದೆ. ಆದರೆ ಇಲ್ಲಿ 5:30 ಗಂಟೆಗೆ ಕಾರ್ಯಕರ್ತರ ತಂಡ ತರಕಾರಿ ಹಚ್ಚಲಿಕ್ಕೆ ಸನ್ನದ್ಧರಾಗಿರ್ತಾರೆ. ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಹಾಗೆ ಇಲ್ಲಿ ಮಾತನಾಡುವ ಕಾರ್ಯಕರ್ತರಿಗಿಂತಲೂ ಮೌನದಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರ ತಂಡ, ಅದು ಮಕ್ಕಳೊಂದಿಗೆ ಹಲವಾರು ಮಕ್ಕಳಿದ್ದಾರೆ. ಅವರು ಶ್ರಮವನ್ನು ತಿಳಿಯದೆ, ಶ್ರಮ ಗೊತ್ತಾಗದೆ ಕೆಲಸ ಮಾಡ್ತಾ ಇರುವುದು ಶ್ರೀ ಕ್ಷೇತ್ರದ ವಿಶೇಷತೆಗೆ ಒಂದು ಗರಿ ಅಂತ ಹೇಳ್ಬೋದು. ಈ 10 ದಿವಸ ಜಾತ್ರೆಯಲ್ಲಿ ಮನೆಗೆ ಅಥವಾ ಭಕ್ತರ ಮನೆಗೆ ಭೇಟಿ ನೀಡುವಂಥ ಈ ಮಹಾಲಿಂಗೇಶ್ವರನ ಉತ್ಸವದಲ್ಲಿ ಇಲ್ಲಿ ನಾವು ಈ ಸೇವೆಯಲ್ಲಿ ಭಾಗಿಯಾಗೋದು ನಮ್ಮ ಪುಣ್ಯ. ಯಾಕೆಂತ ಹೇಳಿದರೆ ಅನ್ನದಾನದ ಕಾರ್ಯದಲ್ಲಿ ಈ ದೇವಸ್ಥಾನದ ವತಿಯಿಂದ ಮಾಡುವಂಥ ಶಾಖಪಾಕಾದಿಗಳಿಗೆ ಒಂದು ಬ್ಯಾಕ್ ಸಪೋರ್ಟಾಗಿ ನಮ್ಮ ಈ ಕಾರ್ಯಕರ್ತರ ತಂಡ ಇದೆ. ಇದರಲ್ಲಿ ಹಿರಿಯರು, ನುರಿತವರು, ತುಂಬ ವಯಸ್ಸಾದವರಿದ್ದಾರೆ. ಅದು ಅಲ್ಲದೆ 5-6 ವರ್ಷ ವಯಸ್ಸಿನ ಮಕ್ಕಳು ಸಮೇತ ಇಲ್ಲಿ ಕೆಲಸ ಮಾಡುವುದು, ಒಂದು ತಂಡದ ರೀತಿಯಲ್ಲಿ ಕೆಲಸ ಮಾಡುವುದು ವಿಶೇಷ. ಆದ್ದರಿಂದ ಈ ಕಾರ್ಯಕ್ರಮವು ಅನ್ನದಾನದ ಸೇವೆ ಸಾಂಗವಾಗಿ ನೆರವೇರುತ್ತಿದೆ. ಪಾಕತಜ್ಞರು ಅವಿರತ ಶ್ರಮ ವಹಿಸುತ್ತಾರೆ. ಯಾರಿಗೂ ಕೊರತೆ ಇಲ್ಲದಂತೆ ಗಮನಿಸ್ತಾ ಅನ್ನದಾನವನ್ನು ಮಾಡುವಲ್ಲಿ ಕೈಂಕರ್ಯ ತೊಡಗಿದ್ದಾರೆ. ದೂರದ ಊರುಗಳಿಂದಲೂ ಯಾಕೆಂದರೆ ಹತ್ತೂರ ಒಡೆ ಅಂತಲೇ ಇವರು ಪ್ರಸಿದ್ಧ ಮಹಾಲಿಂಗೇಶ್ವರ. ಆದ್ದರಿಂದ ಪರವೂರಿನಲ್ಲಿರುವ ಭಕ್ತರಿಗೆ ಇಲ್ಲಿ ಒಂದು ದಿವಸ ಅಥವಾ ಒಂದು ಸಮಯ ಸೇವೆಯನ್ನು ಲೋಕೋಪಯೋಗಿ ಇಲಾಖೆ ಅಥವಾ ಯಾವುದೇ ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡಿದವರು ಯಾವಾಗಲೂ ಜಾತ್ರೆ ಸಮಯಕ್ಕೆ ಇಲ್ಲಿ ಬರ್ತಾರೆ. ಆದ್ದರಿಂದ ಉಡುಪಿ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಜನ ಸೇರುವ ಜಾತ್ರೆ ಬೇರೊಂದಿಲ್ಲ. ಅದು ಹತ್ತೂರ ಒಡೆಯ ಪುತ್ತೂರು ಮಹಾಲಿಂಗೇಶ್ವರನಿಗೆ ಸಲ್ತದೆ. ಆದ್ದರಿಂದ ನಿನ್ನೆ ಮೈಸೂರಿನಿಂದ 6 ಟನ್ನಿಗಿಂತ ಹೆಚ್ಚು ತರಕಾರಿ ಬಂದಿರ್ತದೆ. ಹಾಗೆ ಬೇರೆ ಬೇರೆ ರೀತಿಯ ಅಕ್ಕಿ, ಬೆಲ್ಲ, ಬೇಳೆ ಇತ್ಯಾದಿ ವಸ್ತುಗಳನ್ನು ಭಕ್ತಾದಿಗಳು ಅನ್ನ ಸಂತರ್ಪಣೆಗೋಸ್ಕರ ನೀಡುವುದು ಈ ಕ್ಷೇತ್ರದ ಹಿರಿಮೆ ಅಂತ ಹೇಳಬೇಕು. ಧನ್ಯವಾದ. ನಮಸ್ತೆ ಮೇಡಮ್. ನಮಸ್ತೆ. ಜ್ಯೋತಿ. ಓಕೆ, ಪುತ್ತೂರಿನವರೇನಾ? ಹೌದು. ಓಕೆ, ಏನು ಹೇಳ್ತೀರಾ? ಇವತ್ತು ಯಾವೆಲ್ಲ ತರಕಾರಿಯನ್ನು ಕಟ್ ಮಾಡಿದ್ರು? ಇವತ್ತು ಫಸ್ಟಿಗೆ ಇದು ಸೌತೆಕಾಯಿ, ಕ್ಯಾರೆಟ್, ಆಮೇಲೆ ಬೀಟ್ರೋಟ್, ಆಮೇಲೆ ಮಾವಿನಕಾಯಿ ಕಟ್ ಮಾಡಿದೆವು, ಮತ್ತು ಇದು ಕುಂಬಳಕಾಯಿ, ಚೀನಿಕಾಯಿ. ಎಷ್ಟು ಗಂಟೆಗೆ ಬಂದ್ರಿ? ನಾನು 6 o'clock 6 ಗಂಟೆ ಪ್ರತಿದಿನ ಬರ್ತೇನೆ. ಪ್ರತಿದಿನ ಎಷ್ಟೊತ್ತಿಗೆ ಕಟ್ ಮಾಡಿ ಹೋಗುದು? ನಾನು ಆಫೀಸಿಂದ ಇಲ್ಲಿ ಬರ್ತೇನೆ, ಮತ್ತು ಕಟ್ ಮಾಡಿ ತರಕಾರಿ ಕಟ್ ಮಾಡಿ ಮನೆಗೆ ಹೋಗ್ತೇನೆ. ಜಾತ್ರೆಯ ಸಂಭ್ರಮದ ಬಗ್ಗೆ ಖುಷಿ ಆಗ್ತದೆ, ನಮ್ಮ ಊರಿನ ಜಾತ್ರೆ ಅಲ್ಲ. ಓಕೆ, ಥ್ಯಾಂಕ್ ಯು. ಸೃಷ್ಟಿ ಅಂತೇಳಿ ಇದೇವ್ರು ಪುತ್ತೂರು. ಓಕೆ, ಏನೆಲ್ಲ ಕಟ್ ಮಾಡಿದ್ರು? ಸೌತೆ, ಬೀಟ್ರೋಟ್ ಎಲ್ಲ ಕಟ್ ಮಾಡಿದ್ದೇವೆ. ಕ್ಯಾರೆಟ್ ನೆನ್ನೆಂದೆಲ್ಲ ಬರ್ತಾ ಇದ್ದೇವೆ. ಎಷ್ಟು ಖುಷಿ ಉಂಟು ದೇವರ ಸೇವೆ? ತುಂಬ ಖುಷಿ ಆಗ್ತದೆ ದೇವರ ಸೇವೆ ಮಾಡಲಿಕ್ಕೆ. ಒಂದು ವ್ಯಕ್ತಪಡಿಸ್ಲಿಕ್ಕೆ ಆಗದಂಥ ಒಂದು ಭಾವನೆ. ಜಾತ್ರೆ ಅಂದರೆ ಯಾರಿಗೆ ಖುಷಿ ಇರುವುದಿಲ್ಲ, ಎಲ್ಲರಿಗೂ ಖುಷಿ. ಯಾವಾಗಲೂ ಬರ್ತೇವೆ. ಅದು ಆ ರಥೋತ್ಸವದ ದಿನ ಅಂತೂ ಕೇಳುವುದೇ ಬೇಡ. ಆಚೀಚೆ ನಿಲ್ಲಿಕ್ಕೆ ಜಾಗ ಇರುವುದಿಲ್ಲ, ಅಷ್ಟು ಒಂದು ಖುಷಿ. ಎಲ್ಲೆಲ್ಲಿಂದೆಲ್ಲ ಬರ್ತಾರೆ, ಏನೋ ಒಂದು ಸಂತೋಷ ಜಾತ್ರೆ ಅಂದರೆ. ನಮಸ್ತೆ ಮೇಡಮ್. ನಮಸ್ತೆ. ಸುಜಯನ್. ಏನು 5 ಗಂಟೆ ಬರ್ತದೆ. ಬೀಟ್ರೂಟು, ಕೆಂಬುಡೆ, ಸೌತೆ, ಕುಂಬಳ, ಹುಕ್ಕು ಇತ್ತು ಬೈ ಕಟ್ ಕೋಡೆಲ್ಲ ಬತ್ತೈತೆ 5 ಗಂಟೆಗೆ. ಭಯಂಕರ ಖುಷಿ. ಇಲ್ಲ ಇವ್ರದಕ್ಲತ ಭಾರಿ ಖುಷಿ ಜಾತ್ರೆ ಪಂಡ. ಕೋಡೆಲ್ಲ 10 ಗಂಟೆ ಆತ್ರ ಪೋನಾಗ. ಇನ್ನಿಲ್ಲ ಪೋನ 10 ಗಂಟೆ ಆಗ್ಬಿಡು ತರಕಾರಿ ಮುರಿದು. ನಮಸ್ತೆ, ಶಶಿಕಲಾ. ಓಕೆ, ಇವತ್ತು ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ? ನಾನು ಒಂದು 6 ಗಂಟೆ ಮೇಲೆ ಬಂದೇನೆ. ಬೆಳಿಗ್ಗೆ ಕೂಡ ಬೇಗ ಬಂದಿದ್ದೀರಾ? ಬೆಳಿಗ್ಗೆ ಬಂದು ಏನು ಬಡಿಸಲಿಕ್ಕೆಲ್ಲ ನಿಲ್ಲಿಲ್ಲ, ದೇವರಿಗೆ ಕೈ ಮುಗಿದು ಊಟ ಮಾಡಿ ಹೋಗಿದ್ದೇನೆ. ಮೊದಲು ಆಯಿತು, ಈಗ ಆಗುವುದಿಲ್ಲ. ಮೊದಲು ನಾವು ಶಂಕರ ಭಟ್ರು ಇದ್ರು ಭಟ್ರು, ಅವರು ಇರುವಾಗಲೇ ನಾವು ತರಕಾರಿ ಕೊಯ್ಯೋದು, ಬಡಿಸುವುದು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಈಗ ಅಷ್ಟೊಂದು ಮಾಡಲಿಕ್ಕೆ ಆಗೋದಿಲ್ಲ.
ಆದರೂ ಒಮ್ಮೆ ಬರುವಂತ ಆಗಿದೆ, ಅದಕ್ಕೆ ಬರುವಂತ. ಕೂಡುದಿಲ್ಲ ಆದ್ರೂ ಭಕ್ತಿ ಇದೆ, ಹಾಗಾಗಿ ಬರ್ತೀರಾ? ಹೌದೌದು, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಇಲ್ಲಿ ಬರುವಂತ ಆಗ್ತದೆ, ಅದಕ್ಕೆ ಬೇಗ ಬನ್ನಿ. ಓಕೆ ಅಮ್ಮ, ಥ್ಯಾಂಕ್ ಯು. ನಿಮ್ಮ ಹೆಸರು? ದಿವ್ಯ ಜ್ಯೋತಿ. ದಿವ್ಯ ಜ್ಯೋತಿ, ಹುಬ್ಬಳ್ಳಿಯವ್ರೆ? ಹೌದು ಎಷ್ಟು ಗಂಟೆ ಬರ್ತಾರೆ? ನಾವು 6 ಗಂಟೆಗೆ 6:30 ಆಗಿದೆ. ಇಲ್ಲ, ನಾವು ಬೀಟ್ರೂಟ್ ಕಟ್ ಮಾಡಿ ಅಲ್ಲಿ ಅಂದರೆ ಜಾಗ ಇಲ್ಲ, ಅಂದರೆ ಎಲ್ಲ ಫುಲ್ ರಶ್ ಇತ್ತು, ಹಾಗೆ ಮತ್ತೆ ಇದು ಸಿಕ್ಕಿತ್ತು ನಮಗೆ, ಹಾಗೆ ಆಗದಿಂದ ಮಾಡ್ತಾ ಇದ್ದೇವೆ. ಇಲ್ಲ ಬರ್ತಾ ಇದ್ದೇವೆ, ಡೈಲಿ ಬರ್ತೇವೆ. ಹೌದು. ನನ್ನ ಹೆಸರು ಶಾರದಾ ಕೃಷ್ಣ ನನ್ನ ಹೆಸರು. ಹಲವಾರು ವರ್ಷಗಳಿಂದ ಇದೊಂದು ಸುಯೋಗ ನಮಗೆ ಜಾತ್ರಾ ಸಂದರ್ಭದಲ್ಲಿ ತರಕಾರಿ ಹಚ್ಚುವಂಥದ್ದು. ಯಾಕೆಂತಂದರೆ ಒಂದು ಸಾಧಾರಣ 6 ಗಂಟೆಗೆ ಬಂದರೆ ಒಂದು 10:30 ಗಂಟೆವರೆಗೆ ರಾತ್ರಿ ಎಲ್ಲರೂ ಒಂದು ತರಕಾರಿ ಹಚ್ಚುವ ಒಂದು ಗ್ಯಾಂಗೆ ಪ್ರತಿ ವರ್ಷಕ್ಕೊಮ್ಮೆ ನಾವೊಂದು ಮೀಟ್ ಆಗುವಂಥದ್ದು, ಅದೇ ಒಂದು ಖುಷಿ. ಎಲ್ಲರೂ ಒಟ್ಟು ಸೇರಿ ಒಂದು ತರಕಾರಿ ಹಚ್ಚುವಂಥದ್ದು. ಅಂತೇಳಿ ಕಾಲ್ ಮಾಡಿ ಕೇಳಲಿಕ್ಕೆಲ್ಲ ಉಂಟು, ಬನ್ನಿ ಬನ್ನಿ ಅಂತೇಳಿ. ಹೌದು. ವೀಕ್ಷಕರೇ, ತರಕಾರಿ ಹಚ್ಚೋದ್ರಲ್ಲಿ ಭಕ್ತರಂತೂ ಬ್ಯುಸಿ ಆಗಿದ್ದಾರೆ. ನಾಳಿನ ಭೋಜನಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ತರಕಾರಿಯನ್ನು ಹಚ್ಚುವಂಥ ಕಾರ್ಯಗಳು ಕೂಡ ಬರದಿಂದ ಸಾಗ್ತಾ ಇದೆ. ಜಾತ್ರೆ ಅಂತ ಹೇಳಿದರೆ ಹಾಗೇನೆ ಎಷ್ಟೇ ಕೆಲಸ ಮಾಡಿದರೂ ಮುಗಿಯೋದಿಲ್ಲ ಭಕ್ತರು. ಹಾಗಾಗಿ ನಾವು ಕೂಡ ಮಹಾಲಿಂಗೇಶ್ವರ ದೇವರಿಗೆ ಸೇವೆಯನ್ನು ಸಮರ್ಪಿಸಬೇಕು ಅನ್ನುವಂಥದ್ದು. ಸೇವೆ ಅಂತ ಹೇಳಿದರೆ ಅದು ಇದು ಅನ್ನುವಂಥದ್ದಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡಿದರೂ ಕೂಡ ಅದು ಮಹಾಲಿಂಗೇಶ್ವರ ದೇವರಿಗೆ ಸಮರ್ಪಣೆಯಾಗುವಂಥದ್ದು. ಹಾಗಾಗಿ ಭಕ್ತರು ಭಕ್ತಿಯಿಂದ 9 ಗಂಟೆ ಆಗ್ತಾ ಇದೆ, 9:30 ಆದರೂ ಕೂಡ ಇಲ್ಲಿರುವಂಥ ಕೆಲಸಗಳನ್ನು ಮುಗಿಸಿಯೇ ಹೋಗೋದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಬಂದು ಇಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಸೇವೆಯನ್ನು ಸಲ್ಲಿಸುವಂತಹ ಅದರಲ್ಲೇ ಖುಷಿಯನ್ನು ಕಾಣ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಾಟೀಲ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 8105072386. ವೆಬ್ಸೈಟ್ www.vivekanandapuc.com.